ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ 100ನೇ ವರ್ಷದ ನೆನಪಿಗಾಗಿ ಪುತ್ತೂರಿನಲ್ಲಿ 60 ವರ್ಷಗಳ ಹಿಂದೆ ನಿರ್ಮಾಣವಾದ ಚಾರಿತ್ರಿಕ ಧ್ವಜಸ್ತಂಭವನ್ನು ಪುತ್ತೂರಿನ ಅಂಬಿಕಾ ವಿದ್ಯಾಲಯದ ವತಿಯಿಂದ ನವೀಕರಿಸಲಾಗಿದ್ದು, ದೇಶದ 72ನೇ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಮಂಗಳವಾರ ಲೋಕಾರ್ಪಣೆಗೊಳಿಸಲಾಯಿತು. ಪುತ್ತೂರು ನಗರದ ಕಿಲ್ಲೆ ಮೈದಾನದಲ್ಲಿರುವ ಧ್ವಜಸ್ತಂಭಕ್ಕೆ ಮಂಗಲ್ ಪಾಂಡೆ ಚೌಕ ಎಂಬ ನಾಮಕರಣ ಮಾಡಲಾಗಿದ್ದು, ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡುತ್ತಾ 2 ಕೈಗಳನ್ನ ಕಳೆದುಕೊಂಡಿರುವಂತಹ ರಂಗಪ್ಪ ಆಲೂರು ಬಾಗಲಕೋಟೆ ಅವರು ಧ್ವಜಸ್ತಂಭದ ನವೀಕೃತ ಚೌಕವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕಾರ್ಗಿಲ್ ಯುದ್ಧದ ಸಂದರ್ಭ 1999ರ ಜುಲೈ 25ರಂದು ನಾನು ನನ್ನೆರಡು ಕೈಗಳನ್ನ ಕಳೆದುಕೊಂಡೆ. ಮರುದಿನ ವಿಜಯೋತ್ಸವ ಭಾರತದ ಪಾಲಿಕಾಯಿತು. ಈಗಲೂ ಸೇನೆಯಿಂದ ಕರೆ ಬಂದರೆ ಹೋಗಿ ನನ್ನದಾದಂತಹ ಸೇವೆಯನ್ನ ಸಲ್ಲಿಸಲು ಸದಾ ಸಿದ್ಧ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಏರ್ ವೈಸ್ ಮಾರ್ಷಲ್ ರಮೇಶ್ ಕಾರ್ಣಿಕ್ ಅವರು ಮಾತನಾಡಿ, 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಗಲು ನಮ್ಮಲ್ಲಿನ ಒಗ್ಗಟ್ಟಿನ ಕೊರತೆಯೇ ಕಾರಣ ಎಂದು ಹೇಳಿದರು. ಇದೇ ಸಂದರ್ಭ ಮಾತನಾಡಿದ ಅಂಬಿಕಾ ವಿದ್ಯಾಲಯದ ಸಂಚಾಲಕರಾದ ಸುಬ್ರಹ್ಮಣ್ಯ ನಟ್ಟೋಜ, 1857ರಲ್ಲಿ ನಡೆದ ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಮೊದಲ ಬಂಡಾಯದ ಕಹಳೆ ಮೊಳಗಿಸಿ ಬಂದೂಕು ಸಿಡಿಸಿದ್ದ ಮಂಗಲ್ ಪಾಂಡೆಯ ಹೆಸರನ್ನ ಈ ಚೌಕಕ್ಕೆ ಇಟ್ಟಿದ್ದೇವೆ ಎಂದು ಹೇಳಿದರು. ನೋಡಿದಾಗ ತುಂಬಾ ರೋಮಾಂಚನ ಆಯಿತು. ನಮ್ಮ ಪುತ್ತೂರಿನ ಜನತೆಯ ಭಾಗ್ಯ 1857ರ ಯಾವ ಪ್ರವಾಹದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಕುಚ್ಕೊಂಡು ಹೋಯ್ತಾ ಅಂತ ಒಂದು ಘಟನೆಯನ್ನ ನೆನಪಿಸುವ ಒಂದು ಸ್ಮಾರಕ ನಮ್ಮ ಪುತ್ತೂರಿಗೆ ಇದೆ ಅಂತ ಹೇಳೋದು ತುಂಬಾ ಸಂತೋಷದ ವಿಷಯ. ನಂಗೆ ತುಂಬಾ ಖುಷಿ ಆಯಿತು. ಇದನ್ನ ಅದ್ರ ವ್ಯತ್ಯಯೂ ಆಯಿತು. ಪೂರ್ತಿ ಶಿಥಿಲ ಆಗಿತ್ತು, ಸಂಕೀರ್ಣ ಪೂರ್ತಿ ಶಿಥಿಲ ಆಗಿತ್ತು. ಸ್ವಾತಂತ್ರ್ಯ ದಿನಾಚರಣೆ ಬಂದಾಗ ನಮಗೆ ಅದಕ್ಕೆ ನೆನಪಾಗ್ತಾ ಇದ್ದು, ಸುಣ್ಣವನ್ನ ಬಳಸಿಬಿಟ್ಟು ಅದನ್ನು ಮತ್ತೆ ಚಂದಗೊಳಿಸುವಂತ ಒಂದು ಕೆಲಸವನ್ನ ಸಂಬಂಧಪಟ್ಟವರು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾವೆಲ್ಲ ಎಣಿಸ್ಕೊಂಡೆವು, ನಾನು ಮತ್ತು ಪ್ರಸನ್ನ ಭಟ್ಟವ್ರು ಎಣಿಸ್ಕೊಂಡೆವು, ಏನಾದ್ರೂ ಮಾಡಬೇಕಿದನ್ನ ಅಂತ. ದೇವ ಪ್ರೇರಣೆ ಅಂತ ಅನಿಸ್ತಾ ಇದೆ. ಇದೊಂದು ಅತ್ಯಂತ ಪುಣ್ಯದ ಕೆಲಸ ನಮ್ಮ ಅಂಬಿಕದ ಪಾಲಿಗೆ ಬಂದಿದೆ. ಇದನ್ನ ಕರ್ತವ್ಯ ಪ್ರಜ್ಞೆಯಿಂದ ಜನತೆಗೆ ಮತ್ತೆ 1857ರ ಘಟನೆಯನ್ನು ನೆನಪಿಸುವಂತ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ. ಶಾಶ್ವತವಾದ ಒಂದು ಕಟ್ಟಡ ಬೇಕು. ಏನು ಅಂಬಿಕಾ ವಿದ್ಯಾಲಯದ ಸಂಸ್ಥೆಯಲ್ಲಿ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ಯೋಧ ರಂಗಪ್ಪ ಆಲೂರು ಅವರನ್ನ ಸನ್ಮಾನಿಸಿ ಅಂಬಿಕಾ ವಿದ್ಯಾರ್ಥಿಗಳು ಸಂಗ್ರಹಿಸಿದ ನಿಧಿಯನ್ನ ರಂಗಪ್ಪ ಆಲೂರು ಅವರಿಗೆ ಸಮರ್ಪಿಸಲಾಯಿತು. ಜಪಾನ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸ್ಕೌಟ್ಸ್ ಗೈಡ್ಸ್ನ ಜಾಂಬೂರಿ ಉತ್ಸವದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಈ ವೇಳೆ ಶಾಸಕ ಸಂಜೀವ ಮಠಂದೂರು, ಮಾಜಿ ಶಾಸಕಿ ಶಕುಂತಳಾ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯೆ ಅನಿತಾ ಹೇಮನಾಥ ಶೆಟ್ಟಿ, ಶ್ರೀರಾಮಕೃಷ್ಣ ಶಿಕ್ಷಣ ಸಂಸ್ಥೆಯ ಸಂಚಾಲಕ ಕಾವು ಹೇಮನಾಥ ಶೆಟ್ಟಿ ಇನ್ನಿತರರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಸಮಾರಂಭದಲ್ಲಿ ಅಂಬಿಕಾ ವಿದ್ಯಾಲಯದ 100 ವಿದ್ಯಾರ್ಥಿಗಳು, ಪುತ್ತೂರು ನಗರಸಭೆಯ ಪೌರಾಯುಕ್ತೆ ರೂಪಾ ಶೆಟ್ಟಿ, ಉದ್ಯಮಿ ಎಂಎಸ್ ರಘುನಾಥ ರಾವ್, ನಟ್ಟೋಜ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರಾದ ನಟ್ಟೋಜ ಶಿವಾನಂದ ರಾವ್, ಅಂಬಿಕಾ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ ರಾಜಶ್ರೀ ನಟ್ಟೋಜ, ನವೀಕರಣ ಕಾಮಗಾರಿ ನಡೆಸಿಕೊಟ್ಟಂತಹ ಪ್ರಸನ್ನ ಭಟ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಅನೀಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.